आपदाम् अपहर्तारं दातारं सर्वसंपदा लोकाभिरामं श्रीरामं भूयो भूयो नमाम्यहम् अभ्रमं भङ्गरहितम् अदृढं विमलं सदा आनन्दतीर्थमतुलं वदे तापत्रयापहं ब्रह्मचर्य हरिप्रीतिसुविद्या वादशालिनः इष्टदां कष्टहर्तरन्नः विद्यामान्यां मुनीन् नमः. ಶ್ರೀಗುರುಭ್ಯೋ ನಮಃ. ವೈಶಾಖ ಮಾಸದ ಶುಭ ಸಂದರ್ಭದಲ್ಲಿ ರಾಮದೇವರ ಸಾಮ್ರಾಜ್ಯ ದರ್ಬಾರಿನ ಈ ಪರ್ವಕಾಲ ನಾವೆಲ್ಲರೂ ಕೂಡ ಸೇರಿದ್ದೇವೆ. ರಾಮದೇವರನ್ನು ಸ್ತೋತ್ರ ಮಾಡಬೇಕಾದರೆ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಎಂಬುದಾಗಿ ನಾವು ನಿತ್ಯದಲ್ಲೂ ಸ್ತೋತ್ರ ಮಾಡ್ತೇವೆ. ಅರ್ಥ ಏನು ನೋಡಬೇಕಾದರೆ ಆಪದಾಂ ಅಪಹರ್ತಾರಂ, ನಮ್ಮ ಆಪತ್ತನ್ನು ಪರಿಹಾರ ಮಾಡುವವರು ರಾಮದೇವರು. ಹಾಗೆಯೇ ಒಳ್ಳೆಯ ಸಂಪತ್ತನ್ನು ಕೂಡ ಕೊಡುವವರು ಅದು ರಾಮದೇವರು. ಪ್ರಾರಂಭದಲ್ಲಿ ಆಪತ್ತನ್ನು ಪರಿಹಾರ ಮಾಡಿ ತದನಂತರದಲ್ಲಿ ನಮಗೆ ಸಂಪತ್ತನ್ನು ಕೊಡ್ತಾರೆ. ಏನು ಆಪತ್ತು ಏನು ಸಂಪತ್ತು ನೋಡಬೇಕಾದರೆ ನಮ್ಮ ಜೀವನದಲ್ಲಿ ಬರುವಂಥದ್ದು ತುಂಬ ಉಂಟು, ಹೋಗುವಂಥದ್ದು ತುಂಬ ಉಂಟು. ಆಪತ್ತು ಅಂತ ಹೇಳಬೇಕಾದರೆ ದುಃಖಗಳು ನಮಗೆ ದೊಡ್ಡ ಆಪತ್ತು. ಅದನ್ನು ಪ್ರಾರಂಭದ ಸ್ವತಃ ಭಗವಂತನೇ ಕೊಡ್ತಾನೆ. ಆಮೇಲೆ ಜೊತೆಯಲ್ಲಿಯೇ ಸುಖವನ್ನು, ಅದು ಮುಗಿದ ನಂತರದಲ್ಲಿ ನಮಗೆ ಸುಖ ಇದ್ದೇ, ಯಾಕೆಂದರೆ ಸುಖ ಬಂತು ಅಂತ ಹೇಳಿ ದುಃಖ ನಮಗೆ ಹೋಗೇ ಹೋಗ್ತದೆ. ಅದನ್ನಾಗಿ ಭಗವಂತ ಮುಖ್ಯವಾಗಿ ರಾಮದೇವರ ಮುಖ್ಯವಾಗಿ ಕೊಡ್ತಾರೆ. ಅವರ ಇಡೀ ಅವತಾರ ಕಾಲ ನೋಡ್ತಾ ಹೋಗಿ ನಮಗೆ ಇಂತಹ ದೃಶ್ಯಗಳು ನಮಗೆ ತುಂಬ ಸಿಗ್ತದೆ. ಉದಾಹರಣೆ ಹೇಳಬೇಕಾದರೆ ಅಯೋಧ್ಯ ಪಟ್ಟಣಕ್ಕೇ ಇಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಯಾಕಂದರೆ ಪ್ರಾರಂಭದಲ್ಲಿ ರಾಮದೇವರು ತಾವು ಸಿಂಹಾಸನದಲ್ಲಿ ಇನ್ನೇನೋ ತಾವು ಕುಳಿತುಕೊಳ್ಳಬೇಕು. ಆ ಸಮಯದಲ್ಲಿ 14 ವರ್ಷ ವನವಾಸಕ್ಕೆ ಹೋಗಿಬಿಡುತ್ತಾರೆ. ಅಯೋಧ್ಯೆಗೆ ಒಂದು ರೀತಿ ಪ್ರಾರಂಭ ತುಂಬ ದುಃಖವಾಯಿತು. ಯಾಕೆಂದರೆ ಅಯ್ಯೋ, ಅಂತಹ ಭಗವಂತನೇ ನನ್ನ ಆಸ್ಥಾನ ಕುಳಿತುಕೊಳ್ಳಿ ಬರಬೇಕಿತ್ತು, ಸಿಂಹಾಸನ ಕುಳಿತುಕೊಳ್ಬೇಕಿತ್ತು. ಆದರೆ ಕುಳಿತುಕೊಳ್ಳಲಿಲ್ಲ ಎಂಬಂತಹ ದುಃಖ ಇದ್ದರೂ ಕೂಡ ಸ್ವಲ್ಪ ಸಮಯ ಮಾತ್ರ ಅದು. ಯಾಕಂದರೆ ಮೊದಲಿಗೆ ಸ್ವಲ್ಪ ದುಃಖ ಕೊಡಲೇಬೇಕು. ನೋಡಿ, ಈ ಊಟದಲ್ಲೂ ಕೂಡ ಒಂದು ಭಕ್ಷ್ಯ, ಅಲ್ಲಿ ಭಕ್ಷ್ಯ ಬರಬೇಕಾದ್ರೆ ಒಂದು ಸಿಹಿ, ಆಮೇಲೆ ಖಾರವನ್ನು ಕೊಡ್ತಾರೆ. ಯಾಕಂದರೆ ಸಿಹಿಯನ್ನು ಮಾತ್ರ ಕೊಟ್ಟರೆ ನಮಗೆ ಆ ಮಧುರವನ್ನು ನಮಗೆ ಅನುಭವಿಸೋಕ್ಕಾಗಲ್ಲ. ಯಾಕಂದರೆ ಎರಡನೇ ಬರುವಂತಹ ಪದಾರ್ಥ ಬರುವಂತಹ ಮಧುರ ನಮಗಲ್ಲಿ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಒಂದು ಖಾರವನ್ನು ಕೊಟ್ಟು, ಒಂದು ರಸಾಂತರವನ್ನು ಕೊಟ್ಟು ಮತ್ತೊಮ್ಮೆ ಪುನಃ ಸಿಹಿಯನ್ನು ಕೊಟ್ಟಾಗ ಸಿಹಿ ಅನುಭವ ತುಂಬ ಚೆನ್ನಾಗಿ ನಮಗೆ ಆಗ್ತದೆ. ಹಾಗೆಯೇ ಅಯೋಧ್ಯೆಗೂ ಹಾಗೆ ಆಯಿತು. ಪ್ರಾರಂಭ ಸ್ವಲ್ಪ ದುಃಖ ಬಂತು. ಎಷ್ಟು ಸಮಯ ನೋಡಬೇಕಾದ್ರೆ 14 ವರ್ಷ ಮಾತ್ರ. ಯಾಕೆ 14 ವರ್ಷ ಮಾತ್ರ ಹೇಳಬೇಕಾದ್ರೆ ಕೇಳಲಿಕ್ಕೆ 14 ವರ್ಷ ನಮ್ಗೆ ಕಾಣಬಹುದು, ನಮಗೆ ದೊಡ್ಡ ವರ್ಷ ಇರ್ಬೋದು ಅದು. ಯಾಕಂದರೆ ಅದರ ಆ ಚರಿತ್ರೆ ಹೋಗಬೇಕು ನಮ್ಗೆ ಗೊತ್ತಾಗ್ತದೆ. ಅದು ಕೇವಲ ಸ್ವಲ್ಪ ಭಾಗ ಮಾತ್ರ ಆಯಿತು. ಯಾಕಂದರೆ ರಾಮದೇವರು ತಾವು 14 ವರ್ಷ ವನವಾಸ ಮಾಡಿದ್ದಾರೆ, ಹೌದು. ಅದಾದ ಮೇಲೆ ಬಂದು ಪಟ್ಟಾಭಿಷಿಕ್ತರಾದ ಮೇಲೆ ಎಷ್ಟು ಸಮಯ ಇಲ್ಲಿದ್ದರೂ ಹೇಳಬೇಕಾದ್ರೆ ಸುಮಾರು 11,000 ವರ್ಷ ಆ ಅಯೋಧ್ಯ ಪಟ್ಟಣ ಇದ್ದುಕೊಂಡು ಆ ಅಯೋಧ್ಯೆಯನ್ನು ತಾವು ರಕ್ಷಣೆ ಮಾಡಿದ್ದಾರೆ. ಅದರಿಂದಾಗಿ ಸ್ವಲ್ಪ ದುಃಖ ಕೊಟ್ಟರೂ ಕೂಡ ಮತ್ತೆ ಅದಕ್ಕೆ ದೊಡ್ಡ ಸುಖ ನಮಗೆ ಭಗವಂತ ಕೊಟ್ಟೇ ಕೊಡ್ತಾನೆ. ಇದು ಅಯೋಧ್ಯ ಪಟ್ಟಣ ಆಯಿತು. ಇನ್ನು ನೋಡ್ತಾ ಹೋಗಬೇಕಾದ್ರೆ ಭಗವಂತನ ಆ ಭಕ್ತರು, ಆ ಸಮಯದಂತಹ ಭಕ್ತರಲ್ಲೂ ಕೂಡ ಈ ಚರಿತ್ರೆ ನೋಡ್ತಾ ಹೋಗಬಹುದು. ಪ್ರಾರಂಭ ಇದ್ದಂತಹ ಆಪತ್ತನ್ನು ಪರಿಹಾರ ಮಾಡ್ತಾನೆ. ಸುಗ್ರೀವ ಇದ್ದಾನೆ. ಸುಗ್ರೀವನಿಗೆ ತನ್ನ ಅಣ್ಣನೇ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಿದ್ದ. ಕೊನೆಗೆ ಅವನನ್ನು ಸಂಹಾರ ಮಾಡಿ ಮತ್ತೆ ಇಡೀ ಕಿಷ್ಕಿಂಧ ಪಟ್ಟಣವನ್ನೇ ಅವನಿಗೆ ಕೊಟ್ಟು ಬಿಡುತ್ತಾನೆ ರಾಮದೇವರು. ಅಂದರೆ ಆ ರಾಮದೇವರು ಮಾಡುವಂತಹ ಕಾರ್ಯ ಇದನ್ನೇ. ಏನೆಂದರೆ ಪ್ರಾರಂಭದಲ್ಲಿ ಸ್ವಲ್ಪ ನಮಗೆ ದುಃಖ ಬಂದರೂ ಕೂಡ ಅದನ್ನು ಪರಿಹಾರ ಮಾಡಿ ಒಳ್ಳೆ ಸುಖವನ್ನು ಕೊಡುವವರು ರಾಮದೇವರು. ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ರಾಮದೇವನ ಉಪಾಸ ಮಾಡಬೇಕಾದ್ರೆ ರಾಮ ರಾಮ ಅಂತ ಯಾವತ್ತೂ ಹೇಳ್ತಾ ಇರಬೇಕು. ಯಾಕೆಂದರೆ ಈ ರಾಮ ಎಂಬ ಶಬ್ದ ನಮಗೆ ಅದನ್ನು ಹೇಳ್ತಾ ಉಂಟು. ಅಲ್ಲಿ 2 ಅಕ್ಷರ, ರಾ ಮತ್ತು ಮಾ ಎಂಬಂತಹ 2 ಅಕ್ಷರ. ರಾ ಅಂತ ಹೇಳಬೇಕಾದ್ರೆ ರೇನ್ ಶಯೆ, ನಮ್ಮಲ್ಲಿ ಏನು ಆಪತ್ತುಂಟು ಅದನ್ನು ಭಗವಂತ ಪ್ರಾರಂಭ ಪರಿಹಾರ ಮಾಡ್ತಾನೆ. ಮಾನೆ ಏನು ಬೇಕದನ್ನು ಕೊಡುವವನು. ಅಂದರೆ ಪ್ರಾರಂಭದಲ್ಲಿ ಇರುವಂತಹ ಆಪತ್ತನ್ನು ಪರಿಹಾರ ಮಾಡಿ ಮತ್ತೆ ಒಳ್ಳೆ ಸುಖವನ್ನು ಭಗವಂತ ಕೊಡ್ತಾನೆ. ಇದು ಶಾಸ್ತ್ರದ ಒಂದು, ಅಂದರೆ ಬ್ರಹ್ಮಸೂತ್ರ ಹೇಳಬೇಕಾದರೆ ಶಾಸ್ತ್ರದ ಕೊನೆಯ ಅಧ್ಯಾಯ ಫಲಾಧ್ಯಾಯ ಹೇಳಬೇಕಾದರೆ ಮುಖ್ಯವಾಗಿ 2, ಒಂದು ಅನಿಷ್ಟ ನಿವೃತ್ತಿ, ಮತ್ತೊಂದು ಇಷ್ಟ ಪ್ರಾಪ್ತಿ. ಅಂದರೆ ಶಾಸ್ತ್ರದ ಸಾರಭಾಗನೇ ಇದು. ಅದರಿಂದಾಗಿ ನಮಗೆ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಏನು ಫಲ ಹೇಳಬೇಕಾದ್ರೆ ಅನಿಷ್ಟ ಯಾವುದಾದ್ರೂ ನಿವೃತ್ತಿ ಆಗ್ತದೆ. ಅನಿಷ್ಟ ಹೇಳಬೇಕಾದ್ರೆ ಅಜ್ಞಾನ, ಅದು ನಿವೃತ್ತಿ ಆಗಬೇಕು. ಒಳ್ಳೆಯ ಜ್ಞಾನ, ಅದು ಇಷ್ಟ, ಅದು ನಮಗೆ ಬರಬೇಕು.
ಇಷ್ಟು ಮಾತ್ರ ಅಲ್ಲ, ಸಂಸಾರವೂ ಹಾಗೇನೆ. ಸಂಸಾರ ಅನಿಷ್ಟ ನಮಗೆ, ಯಾಕೆಂದರೆ ಭೂಲೋಕದಲ್ಲಿ ಇಲ್ಲಿ ಇದ್ದಾಗ ನಮಗೆ ಬೇಡವಾದಂತಹ ತುಂಬ ನಮಗೆ ಕಾಮನೆ ಬರ್ತದೆ. ಇದರಿಂದಾಗಿ ನಾವು ಇಲ್ಲೇ ಬಿದ್ದುಕೊಂಡು ಇರ್ತೇವೆ. ಯಾಕಂದರೆ ಇಲ್ಲೇ ಮತ್ತು ಪುನರ್ಜನ್ಮ ಆಗ್ತಾ ಇರ್ತಾರೆ. ಇನ್ನೊಂದು ಜನ್ಮ ಬರಬಾರದು, ನಮಗೆ ಮೋಕ್ಷ ಆಗೋದಕ್ಕೆ ಹೇಳಿದರೆ ಭಗವಂತನ ಉಪಾಸನೆ ಮಾಡಿ ಭಗವಂತ ಜ್ಞಾನವನ್ನು ನಾವು ಪಡೆಯಬೇಕು. ಅದರಿಂದಾಗಿ ಪ್ರಾರಂಭದ ಆಪತ್ತನ್ನು, ಆ ಸಂಸಾರದಲ್ಲಿ ಬರುವಂತಹ ಆಪತ್ತನ್ನು ಪರಿಹಾರ ಮಾಡಿ ಒಳ್ಳೆ ಸುಖಮಯವಾದಂತಹ ಮೋಕ್ಷವನ್ನು ಭಗವಂತ ಕೊಡಬೇಕು. ಅದಕ್ಕೋಸ್ಕರ ನಾವು ರಾಮ ಅಂತ ಉಪಾಸನೆ ಮಾಡಬೇಕು. ಯಾಕೆಂದರೆ ರಾಮ ಹೆಸರೇ ಹೇಳುವಾಗೇ ನಮಗೆ ಬರುವಂತಹ ಆಪತ್ತನ್ನು ಕ್ಷಯ ಅದನ್ನು ನಾಶ ಮಾಡಿ ಮಾನ್ಯ ಒಳ್ಳೆ ಜ್ಞಾನವನ್ನು ಹಾಗೆಯೇ ಒಳ್ಳೆ ಸುಖವನ್ನು ಆ ರಾಮದೇವರು ಕೊಡುತ್ತಾರೆ. ಅದರಿಂದಾಗಿ ಅಂತಹ ಆ ರಾಮದೇವರ ದರ್ಬಾರಿನ ಈ ಪರ್ವಕಾಲ ನಾವೆಲ್ಲರೂ ಕೂಡ ರಾಮದಲ್ಲಿ ಕೇಳಿಕೊಳ್ಳಬೇಕು. ಏನೆಂದರೆ ಈಗ ನಮಗೆ ಆಪತ್ತು ತುಂಬ ಬರ್ತಾ ಉಂಟು, ಅದನ್ನು ಪರಿಹಾರ ಮಾಡಿ ರಾಮದೇವರೇ. ಅಷ್ಟು ಮಾತ್ರ ಅಲ್ಲ, ಆಪತ್ತು ಪರಿಹಾರ ಮಾಡಿ ಸಾಕಾಗಲ್ಲ, ಸುಖವು ನಮಗೆ ಕೇಳಿದ್ರೆ ಮಾತ್ರ ಭಗವಂತ ಕೊಡ್ತಾನೆ. ಅದನ್ನಾಗಿ ಸುಖವನ್ನು ನಾವು ಕೇಳಬೇಕು. ಸುಖವನ್ನು ಕೇಳಿದಾಗ ಒಳ್ಳೆ ಸುಖ ಹೇಳಬೇಕಾದ್ರೆ ಎಲ್ಲ ರೀತಿ ಆಯಿತು. ಸಂಪತ್ತು ಇರಬಹುದು, ವಿದ್ಯೆ ಇರಬಹುದು, ಆರೋಗ್ಯ ಎಲ್ಲವೂ ಕೂಡ ಸಂಪತ್ತಿನೇ ಸೇರೋದು. ಯಾಕಂದರೆ ನಮಗೆ ಏನು ಇಷ್ಟವೋ ಅದು ಎಲ್ಲವೂ ಕೂಡ ಸಂಪತ್ತು. ಅದನ್ನು ರಾಮದೇವರು ಕೊಡದಿಂದ ಈ ಸಮಯ ಪ್ರಾರ್ಥನೆ ಮಾಡ್ತಾ ಇಂತಹ ಅಪೂರ್ವವಾದಂತಹ ಈ ಕಾರ್ಯಕ್ರಮಕ್ಕೆ ಪರ್ತಗಾಳಿ ಮಠಾಧೀಶರು ಕೂಡ ಬಂದಿದ್ದಾರೆ. ನಮ್ಮ ಸೌಭಾಗ್ಯ, ಯಾಕಂದರೆ ಅವರು ತುಂಬ ಸಮಯದ ನಂತರ ಇಲ್ಲಿಗೆ ಬಂದಿದ್ದಾರೆ. ಅದರಿಂದಾಗಿ ನಿಮಗೆಲ್ಲರಿಗೂ ಕೂಡ ನಮಗೊಂದು ಒಳ್ಳೆಯ ಸೌಭಾಗ್ಯ. ಎಲ್ಲರಿಗೂ ಕೂಡ ಅವರು ಬಂದದ್ರಿಂದ ತುಂಬ ಸಂತೋಷವಾಗಿದೆ. ಆ ರಾಮದೇವರ ಅನುಗ್ರಹ ಎಲ್ಲರಿಗೂ ಕೂಡ ಇದೇ ರೀತಿ ಇರಲಿ ಅಂತ ಈ ಸಮಯ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣ ಮಸ್ತು.